ಕಾಣುದಿಲ್ಲ ಸರ್ ಹತ್ಲಾಗಿ. ಅವನಂತೂ ನಾಟಕ ಅವನ ನಾಟಕದ ಕಂಪ್ನಿ ಎಫ್ಸಿ ಸ್ಟೈಲ್ ನೋಡಿ ರೊಟ್ಟಿಯನ್ನ. ಅಜಯ್ ನಮ್ಮ ಮೈನ್ ಫಿಶಿಂಗ್ ಅವನೇ ಈಗ. ಬಿಸಿಲು ಮೈಕ್ ನನ್ನ ಹತ್ರ ಉಂಟು, ಪರವಾಗಿಲ್ಲ. ಜೋರು ಮಾತಾಡ್ತಾ ಇತ್ತು. ಬಿಸಿಲು ಬೋ ದೇವ. ಬಂಟ್ವಾಳದ ಬೆಟ್ಟವನ್ನು ಏರಿದ ತುತ್ತ ತುದಿ ಏರಿದ ವೀರ ಅಜಯ್ ಕುಮಾರ್. ₹1,000 ಕೊಟ್ಟ ಕೌಮಿಯವರಿಗೆ ಹೃತ್ಪೂರ್ವಕ ವಂದನೆಗಳು. ದೇಣಿಗೆಯಾಗಿ ನೋಡಿ ಎಷ್ಟು ಚಂದಾಗಿ ಡೆಕೋರೇಷನ್ ಮಾಡಿದ. ಇದನ್ನು ಮತ್ತೆ ತೆಗುವುದಲ್ಲ ನಾವು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಲಾಗ್ಸ್. ಇವ್ರು ಇನ್ನು ಮಲ್ಗೆ ಇದ್ದಾರೆ, ಇನ್ನು ಎದ್ದೇ ಇಲ್ಲ ಯಾರು ನೋಡಿ. ಇವನು ಎದ್ದಿದ್ದಾನೆ ಇಲ್ಲಿ ನೋಡಿ, ಕಾಣುದಿಲ್ಲ ಸರ್ ಹತ್ಲಾಗಿ. ಅವನಂತೂ ನಾಟಕ ಅವನ ನಾಟಕದ ಕಂಪ್ನಿ ಸೇರಿಸಿ ಇಷ್ಟ ತನಕ ಬೈತಿದ್ದ ನನಗೆ. ಈಗ ನೋಡಲಿ ಅಷ್ಟೊಂದು ಬೈತಿದ್ದ. ಹಿಂಗೆಲ್ಲ ಕಾಮಿಡಿ ಮಾಡ್ಬಾರ್ದಾಯ್ತಾ. ಬೈತಿದ್ದ. ಇವಾಗ ನೋಡಿ ನಾಟಕ ಪೀಸ್ ಅದು. ಇವತ್ತು ಎಂತ ಸ್ಪೆಷಲ್ ಹೇಳಿ? ಸಂಡೇ ಸ್ಪೆಷಲ್. ಹೇಳಿ ಬೇಗ. ಸಂಡೇ ಸ್ಪೆಷಲ್ ಇವತ್ತು ನೀವು ಮಾಡ್ಬೇಕು, ನಾನು ಕೆಲಸಕ್ಕೆ ಹೋಗಿಬಾರ್ದು. ಅದೇ ಇವತ್ತು ನಿಮ್ಮ ಅಡಿಗೆ ನಾನು ತಿನ್ನುದು. ಹೇಳಿ, ಫುಡ್ ಮೀಡಿದ್ರೆ ಹೇಳಿ, ಇದಕ್ಕೆ ಏನು ಆನ್ಸರ್? ಸ್ಪೆಷಲ್ ನನಗೊಂದು ವಿಡಿಯೋ ಮಾಡ್ಲಿಕ್ಕೆ ಉಂಟು, ಕಲ್ಲಂಗಡಿದು. ನನ್ನದಷ್ಟೇ ಪ್ಲಾನ್ ಇವತ್ತು. ನಿಮ್ಮದು? ಆಮೇಲೆ ಒಂದು ಬರ್ತ್ಡೇ ಪಾರ್ಟಿ ಹೋಗ್ಲಿಕ್ಕೆ ಉಂಟು. ನನಗೆ ನಾನು ಎಂತ ಮಾಡುದಿಲ್ಲ, ನಾನು ಹೇಳಿದೆ ಅಲ್ಲ ಅವಳದ್ದೇ ರೆಸಿಪಿ. ಚಿಕನ್ ತಂದು ಕೊಟ್ರೆ ನಾನು ಸ್ಯಾಂಡ್ವಿಚ್ ಮಾಡಿ ಕೊಡ್ತೇನೆ ಅಷ್ಟೇ. ಮಧ್ಯಾಹ್ನಕ್ಕೆ ನೀವೇನಾದ್ರು ತಿನ್ನಿ, ನಾನು ಸಂಜೆಗೆ ಸ್ಯಾಂಡ್ವಿಚ್ ಮಾಡಿ ಕೊಡ್ತೀನಿ. ನಾನು ಶ್ರಾವಣ್ಯ. ಚಿನ್ನು ಎಂತ ಮಾಡುದು? ಬೇಕು, ಹಸು ಆಗ್ತಾ ಉಂಟು. ಎಫ್ಸಿ ಸ್ಟೈಲ್ ನೋಡಿ ರೊಟ್ಟಿಯನ್ನ. ನೋಡಿ ಎಷ್ಟು ಹೊರಡುದು ಹೋಗದು, ಅಲ್ಲಿ ಮೀನ್ ಹಿಡಿಲಿಕ್ಕೆ ಕೆರೆಗೆ. ಎಷ್ಟು ಎಷ್ಟದ ನೋಡಿ ಇಲ್ಲಿ ಡ್ರೆಸ್ ನೋಡಿ. ಇದು ಮನೆ ಡ್ರೆಸ್, ಆಫೀಸ್ಗೆ ಹಾಕೊಂಡು ಹೋಗೋ ಡ್ರೆಸ್ ನೋಡಿ ಎಷ್ಟು. ನನ್ನ ಮನೆ ಡ್ರೆಸ್ ನೋಡಿ. ಜೀನ್ಸ್ ಅಲ್ಲ ಅದು, ಜೀನ್ಸ್ ಮಾತ್ರ. ಮತ್ತೆ ಶಾರ್ಟ್ಸ್ ಹಾಕ್ಲಿಕ್ಕೆ ಹೋಗಕ್ಕಾಗುತ್ತಾ ಹೇಳಿ? ನೀವು ಬರುದಿಲ್ಲ? ನೀವು ನೀರಿಗೆ ಅಲ್ಲ, ನೀರಿಗೆ ಇಳಿಯಕ್ಕೆ ಹೇಳಿಲ್ಲ ನಾವು. ಹೋಗುದು ಎಲ್ಲಿದೆ ಯಾರಿಗೂ ಮೀನ್ ಹಿಡಿಲಿಕ್ಕೆ. ಎಲ್ಲಿ ಮೀನ್ ಹಿಡಿಲಿಕ್ಕೆ ಕೆರೆ ಅಂತ ನಮಗೂ ಚಂದ ಗೊತ್ತು. ಅದು ಪ್ಲೇಸ್ ನಂಗೆ ಗೊತ್ತಿಲ್ಲ, ನೋಡ್ಬೇಕಿನ್ನು ಹೋಗಿ ಹೋದ ಮೇಲೆ ಗೊತ್ತಾಗುತ್ತದೆ. ನಿಮ್ ಮುಖ ಎಲ್ಲ ಸರಿ ಕಾಣುದಿಲ್ಲ, ಬರೀ ಅರ್ಧ ಮುಖ ಸಾಕು. ಅಷ್ಟು ಕಂಡ್ರೆ ಎಷ್ಟು. ಸೊ ನಾವೀಗ ಕೆರೆಯಲ್ಲಿ ಮೀನ್ ಹಿಡಿಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಗಾಯ್ಸ್, ಬಲೆ ಗೈಸ್. ಬಲವೆಲ್ಲ ಗೈಸ್ ಇತ್ತೆ ಫೇಮಸ್ ಅಂತ. ಬುಡ್ದುವರ್ರೆಜ್ಜಿ ಹೋದ್ ಪತಂದ ಬರ್ಪುಣ್ಣಿ ಉದಯನ ಹಾಯ್ ಬನ್ಲೆ. ಉದಯನ ಹಾಯ್ ಬನ್ಲೆ. ಅಜಯ್ ನಮ್ಮ ಮೈನ್ ಫಿಶಿಂಗ್ ಅವನೇ ಈಗ. ಧನ್ಯಾರಾಹುಲು ಅಂಚನ ಕಾರ್ಯ ಬರ್ಡೇ ಗರ್ಲ್ ತೋಜಲ್. ಬರ್ಡೇ ಗರ್ಲ್ ಥ್ಯಾಂಕ್ ಯು. ಲಾಸ್ಟ್ ನೆನಪಾಂಡು ಅಲ್ಲ, ನಾವು ಬೆಳಿಗ್ಗೆ ವಿಶ್ ಮಾಡಿದ್ವಿ. ಯಾರು ಕೇಳ್ತಿದ್ದಲ್ಲ ನಮ್ಗೆ.
ಹೌದು, ಒಂದು ನಂಬರ್ ಸಹ ಸೇವ್ ಮಾಡ್ಲಿಕ್ಕೆ ಆಗುದಿಲ್ಲ ಹುಡ್ಗಿಗೆ. ಮಾಡ್ತೇನೆ ಈಗ. ನೋಡಿ ಇಲ್ಲಿ ಮೇಲಿಂದ ಎಷ್ಟು ಚಂದ ಕಾಣ್ತುಂಟು. ಖುಷಿ ಹಾಯ್. ಎಷ್ಟು ಸಲ ಹಾಯ್ ಮಾಡ್ತೀಯ? ಏ ದೇವರನೆ. ಕನ್ನಡ ಲಾಗ್. ಅಲ್ಲ ಪೂರ ಮಿಕ್ಸೇ ಆದರೂ ಜಾಸ್ತಿ ಕನ್ನಡ. ಮೀನು ಹಿಡಿಲಿಕ್ಕೆ ಆಗುದಿಲ್ಲ, ಆದ್ರೂ ದೊಡ್ಡ ಪ್ಲಾನ್ ಮಾಡಿ ಬಂದಿದ್ದಾರೆ. ಎಂತಾಗ್ತದೆ ನೋಡುವ. ಫೈನಲ್ ಅದಕ್ಕೆ ಮೈಕ್, ಅದರಲ್ಲಿ ಮೈಕ್ ಉಂಟು. ನನಗೆ ಟ್ರಕ್ಕಿಂಗ್ ಬಂದಾಗ ಆಯ್ತು. ಇಷ್ಟಕ್ಕೆ ಹಿಂಗೆ ಎಲ್ಲ ಅಲ್ಲಿಂದ ಅಲ್ಲುಂಟು ಕಾರ್, ಅಲ್ಲಿಂದ ಇಲ್ಲಿ ಬಂದ್ರೆ ಟ್ರಕ್ಕಿಂಗ್ ಅಂತೀವ್ರಿಗೆ. ಕೂಡ್ಲಿ ಹೋಗೋ ಪ್ಲಾನ್ ಇತ್ತು ಆ್ಯಕ್ಚುಲಿ. ನನ್ನ ಕತೆ ಒಂದು ಆಗಿರೋದು. ಕೂಡ್ಲು ತಿರ್ತಾ ಕೃಷಿ ಹೊಂಡ ಪಾಲಿಟಿನ್ ಹೊದಿಕೆ ಸಂಭವ ಇದ್ದು ತೊಳೆಯುವುದು ಮತ್ತು ಅಣ್ಣ ಹೇಳಿ ಎಂತ ಹೇಳುದು ಬಗ್ಗೆ ಇದ್ರ ಬಗ್ಗೆನಾ? ಇದೊಂದು ಕೃಷಿ ಹೊಂಡದಲ್ಲಿ ಇದು ಕೃಷಿ ಹೊಂಡ, ಇದರಲ್ಲಿ ಮೀನು ಬಿಟ್ಟಿದ್ದಾರಂತೆ. ಹಾಗಾಗಿ ಆ ಮೀನು ನಾವು ಹಿಡಿಯುವ ಅಂತ ಬಂದಿದ್ದು. ಅಳತೆ ನೋಡ್ತಿದ್ದಾನೆ ಅಜಯ್. ಆಯ್ತಾ ಅವು ಇಂಚೆ ಪುನಿ ಹಿಂಗುಗುಂಡಿ ಇಂಗುಗುಂಡಿ ಬಂದು ನೀರು ಇಂಗುನ ಕೃಷಿ ಹೊಂಡ ಬಂದು ಸಮಸ್ಯೆ ಗೊತ್ತನಾ? ತಿರ್ತೋಣ ಮಿತ್ತರಗಷ್ಟೇ. ಹಾಂ ನೋಡಿ ಊರು ದೂರ ಇಡಿ ಸ್ವಲ್ಪ. ಇಷ್ಟು ದೂರ ಉಂಟು ಮತ್ತೆ ಎಂತ? ಅದು ಅವಳು ವಾಯ್ಸ್ ನಿಂಗೆ ಕೇಳುದಿಲ್ಲ. ನಿನ್ನ ಮೈಕ್ ಹೌದು ಮೈಕ್ ಬಿಸಿಲು. ಮೈಕ್ ನನ್ನ ಹತ್ರ ಉಂಟು, ಪರವಾಗಿಲ್ಲ. ಜೋರು ಮಾತಾಡ್ತಾ ಇತ್ತು. ಬಿಸಿಲು ಬೋ ದೇವ. ಅಲ್ಲಿ ಇದ್ರಲ್ಲಿ ಕಾಣುದು ಅದು ನರಹರಿ ಪರ್ವತ. ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಇಲ್ಲಿ. ಈಚೆ ಸೈಡ್ ತೋರಿಸು. ಅದು ತೋರಿಸಿದೀನಿ ನಾವಾಗಲೇ. ನೋಡು ಎಂತ ಕನ್ನಡ. ಅಪ್ಪಚ್ಚಿ ಮಾಡಿ ಆಯ್ತು. ಎರಡು ಕಾಲು ನಡುವಲ್ಲಿ ಇಲ್ಲಿವಾ ಸುಂದರ ಚಿತ್ರಣ. ಇದು ಎಂತ ಗುಹೆ? ಗುಹೆ ನಾವು ಹೋಗಿದ್ವಲ್ಲ ಎಲ್ಲಿಗೆ? ಅಲ್ಲಿಗೆ. ಇದು ಕಮಲಶಿಲೆ. ಕಮಲಶಿಲೆಗೆಲ್ಲ ಹೋಗಿದ್ದೀರಾ ನೀವು? ನಾವೆಲ್ಲ ಈಗೆಲ್ಲ ಇಟ್ಕೊಂಡು ಎಲ್ಲ ಹೋಗಿದ್ದೇವೆ. ನನ್ನನ್ನು ಒಬ್ಬಳನ್ನು ಬಿಟ್ಟು ಒಂದು ಲಾಗ್ ಸಮೇತ ಮಾಡಿಲ್ಲ. ವೇಸ್ಟ್. ಅದನ್ನ ಎಡಿಟ್ ಮಾಡ್ಲಿಲ್ಲ, ಲಾಗೆ ಮಾಡಿಲ್ವಾ? ಲಾಗೆ ಮಾಡಿಲ್ಲ. ಮಾಡಿದ್ದೇವಲ್ಲ. ಅದು ನಾ ಬಂದ್ರೆ ಮಾತ್ರ ಲಾಗ್ ಆಗುದು. ಆ ದಿನ ನಾನು ಒಬ್ಬ ಟೂರಿಸ್ಟ್ ಗೈಡ್ ಆಗಿದ್ದೆ. ಹೌದೌದು. ಎಲ್ಲಿ ಟೂರಿಗೆ ಹೋಗುದು? ಯಾರು? ಪಪ್ಪ ಜೈತುರಿ. ತುದಿಯಲ್ಲಿ ಇಷ್ಟು ಆಳದಿಂದ ಇಷ್ಟು ಮೇಲೆ ಬಂಟ್ವಾಳದ ಬೆಟ್ಟವನ್ನು ಏರಿದ ತುತ್ತ ತುದಿ ಏರಿದ ವೀರ ಅಜಯ್ ಕುಮಾರ್. ಕೋತಿರಾಮ. ನೀನ್ ಹಿಡ್ದಾಯ್ತಾ? ಎಷ್ಟು ಮೀನು! ದೊಡ್ಡ ದೊಡ್ಡ ಕಪ್ಪು ಕಪ್ಪು ದೊಡ್ಡ ದೊಡ್ಡ ಮೀನು ಹಿಡ್ಕೊಂಡಿದ್ದೇವೆ ಅಲ್ಲಿ ಅಂತ. ಆಗ ಇಲ್ಲಿ ಮೀನು ದೊಡ್ಡ ಮೀನು ಬಿಸಿಲಲ್ಲಿ ಕಪ್ಪು ಕಪ್ಪ ಆದ್ವಿ. ಹೇಳ್ತೀನಿ ಎಂತದಿಲ್ಲ. ಹೇಳು ಖುಷಿ, ಎಷ್ಟು ಮೀನು ಹಿಡಿದೆ? ಫುಲ್ ಬಕೆಟ್ ಫುಲ್ ಉಂಟು. ಇನ್ನು ತೋರ್ಸಲ್ಲ, ಇದೆಲ್ಲ ಫುಲ್ ಮೀನೇ. ಮೀನು ಇಲ್ಲ, ಎಂತದ್ದು ಇಲ್ಲ. ಆಕ್ಚುಲಿ ಈ ಕೃಷಿ ಹೊಂಡದಲ್ಲಿ ತುಂಬಾ ನೀರಿದೆ. ಆ ನೀರನ್ನ ನಾವು ಖಾಲಿ ಮಾಡ್ಬೇಕಂತೆ. ಹಾಗೆ ನೆಕ್ಸ್ಟ್ ವೀಕಲ್ಲಿ ಖಾಲಿ ಮಾಡ್ತಾರೆ. ಆಗ ಹಿಡಿಯುವ, ನಿಮ್ಗೆ ಸಹ ತೋರಿಸ್ತೀವಿ. ನೆಕ್ಸ್ಟ್ ಲಾಗ್ ಅಲ್ಲಿ ಮೀನು ಹಿಡಿಯೋದು ಮುಂದುವರಿಸಲಾಗುವುದು. ಈಗಲೇ ನೆಕ್ಸ್ಟ್ ವಿಡಿಯೋದು ಕಂಟೆಂಟ್ ಏನಂತ ಹೇಳ್ತಿದೀವಿ. ಮುಂದಿನ ವಾರದ್ದು ಎಂತ ಡೈಲಿ ವಿಡಿಯೋ ಆಗುದಲ್ಲ, ಹಾಗಾಗಿ ವಿಡಿಯೋ ಎಲ್ಲ ರೆಡಿ ಉಂಟು. ಹಾಕುವವರು ಮಾತ್ರ ಹಾಕ್ತಾ ಇಲ್ಲ ಅಷ್ಟೇ. ನಾನು ವಿಡಿಯೋ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಎಡಿಟ್ ಮಾಡಿದ್ ನಾನು ಮಾರು ಎಡಿಟ್ ಅರ್ಧಂಬರ್ಧ ಎಡಿಟ್ ಮಾಡಿ ಇಟ್ಟಿರೋದು.
ನೋಡಿ ಅದಕ್ಕೆ 4 ವಿಡಿಯೋ ಎಡಿಟ್ ಮಾಡಿ ನನ್ನ ಅಕೌಂಟಿಗೆ ಹಣ ಬಂದ್ರೆ ಸಾಕು. ನಂಗದ್ರಲ್ಲಿ ಪಾಲು ಬಂದ್ರೆ ಸಾಕು. ಹೇಳಿದು ಎಂತ ವಿಡಿಯೋ ಮಾಡುದು ನಾನು ಅಕೌಂಟಿಗೆ ದುಡ್ಡು ಬಂದ್ರೆ ಸಾಕಂತವರಿಗೆ. ಮತ್ತೆ ನಾವು ಸಪೋರ್ಟ್ ಮಾಡುದಿಲ್ವಾ? ಈಗ ನಾವು ಈಗ ಎಡಿಟರ್ ಎಲ್ಲ ಹೈರ್ ಮಾಡಿದ್ದೇವೆ, ನಿಮ್ಗೆ ಸಂಬಳ ಕೊಡೋದು ಅಷ್ಟೇ ನಾವು. ಅವಳು ಜೊತೆ ಕನತನಿಯಾ ನಾನೂದು ಗಪ್ಪಿತ್ತು ನೆಟ್ಟಿತ್ತು, ನಾನೂದು ಗಪ್ಪಿತ್ತು ನಾವು ಮಾತು ಸಂಖ್ಯೆ ಮತ್ತೆ ಇದು ತಗೊಂಡು ಕೊಡ ಅಲ್ಲ ತಗೋಣ ಅದು ಮಿತ್ತು. ಹೌದು ಸೆಂಟ್ ಮನೆ ಸಾಮೀನು ಈಗ ಅವರ ಮೆತ್ತು ಹೋದಲ್ಲಿ ಬಂದಲ್ಲಿ ಇವ್ರಿಗೊಂದು ಸೆಂಟು ದಾ ಅತ್ತು ಬಸ್ಲೆ ತೆಗ್ದಿಟ್ಟಿದ್ದಾರೆ ನನಗೆ. ನಾವು ಜ್ಯೂಸ್ ಕುಡ್ಕೊಂಡ್ ಬಂದ್ವಿ. ಇದು ಮೀನ್ ಹಿಡಿಲಿಕ್ಕೆ ಬಂದವರು ಬಸ್ ತಗೊಂಡು ಹೋಗ್ತಿದ್ದೀವಿ. ದೇವರಿಗೆ ಇಷ್ಟೆಲ್ಲ ಮೀನ್ ತಿನ್ನೋದು ತಿನ್ಲಿಕ್ಕಲ್ಲ. ತಿನ್ಲಿಕ್ಕೆಲ್ಲ ಸಾಕಿಗೆ. ಅಲ್ಲಿ ಒಂದೇ ಒಂದು ಮೀನ್ ಹಿಡಿಲಿಲ್ಲ. ಒಂದು ಮೀನ್ ಹಿಡಿದಲ್ಲ, ಒಂದು ಮೀನ್ ಇದ್ದಿಲ್ಲ, ಬಸ್ಸಲ್ಲಿ ಹಿಡ್ಕೊಂಡು ಬಂದ್ವಿ. ಅವನು ಹೇಳಿದ್ದು ಕೋಯಿ ಫಿಶ್ ಅಂತೇಳಿ, ಅಲ್ಲಿರೋದು ಇದ್ದು ಅದು ತೋಡಿದ್ದು ಗೌರಮಿ ಉಂಡು ಕೇತ ಇಪ್ಪು ಆ ಅರಿಯಲ್ಲಿದೆ ಅಂತ ಹೇಳ್ದವನು. ನೋಡ್ಬೇಕಿನ್ನು. ನೆನ್ನೆ ಇದೇ ನಾಟಕ ಇದ್ದಿದ್ದ. ನಾಗರಾತಿ ಇಲ್ಲ ಇದು. ಹೌದೌದು, ಇದು ಮುನ್ನೆ ಇದ್ದದ 12ಕ್ಕೆ ಅಲ್ಲಿ ಸುಭಾಷ್ ನಗರದಲ್ಲಿ. ಓ ಇವರನ್ನ ನೋಡ್ದಾಗ ಇತ್ತದ್ರಲ್ಲಿ. ಅದು ನಿನಗೆ ವೇಷ ಹಾಕಿದ್ದಲ್ಲ, ಎಲ್ರು ಹಾಗೆ ಕಾಣ್ತಾರೆ. ನನಗೆ ಹಸಿವಾಗ್ತಾ ಇತ್ತು, ಅಕ್ಕ ದೋಸೆ ಮಾಡಿ ಕೊಟ್ರು, ಅದು ತಿಂದೆ. ಅದಕ್ಕಿಂತ ಜ್ಯೂಸ್ ಕುಡಿದು ತಂಪಾಯ್ತು ಮಾತ್ರ. ಬಾಳೆಹಣ್ಣಿದು ಪಾರ್ಟಿ ಉಂಟು, ಅದಕ್ಕೆ ತಿನ್ಲಿಕ್ಕೆ ಹೋಗುದು. ಟಿಕ್ಕ ತಿನ್ಲಿಕ್ಕೆ ಹೋಗುದು ನಾವೀಗ. ಟಿಕ್ಕ ಆಯ್ತು, ನಾನೊಂದು ಅಲ್ಲಿ ಎಂತ ಇಲ್ಲ, ಕೆಲವೊಂದು ನನ್ನ ಮಗಳದ್ದು ಬಟ್ಟೆ ಇಟ್ಕೊಳ್ಳುವ ಅಂತ. ಓ ಇಬ್ರು ಬರೆಯುದು. ಅಮ್ಮ ABCD ಬರೀರಿ. ಹಾ ಬೇಗ ಬರೀರಿ. ABCD ಬರೀರಿ. ಹಾ ಅದೆಂತ? ಎಂತ ಬರೀತೀರಾ? ಹಾ 3 3 ಅದು 1 ABCD ಬರೀರಿ. ABCD ಮೂಜಿ 3. 1,000 ರೂಪಾಯಿಗಳನ್ನು ಕೊಟ್ಟ ಸೌಮ್ಯವರಿಗೆ ಹೃತ್ಪೂರ್ವಕ ವಂದನೆಗಳು. ದೇಣಿಗೆಯಾಗಿ ನೀಡಿದ್ದು 1,000 ನಮ್ಮ ಫುಡ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ದೇಣಿಗೆಯಾಗಿ. ಅಲ್ಲ, ನಮ್ದಿಲ್ಲ ಚಾನಲ್ ಇರುವಾಗ ನೀವು ಅವರಿಗೆ ಕೊಟ್ಟಿದ್ದ ಅದಕ್ಕೆ. ಚಿಕನ್ ಟಿಕ್ಕಾ ಮಸಾಲಾ ಈ ಕ್ಲಾತ್ ಪುರ ತವಜ ಇರ್ಬೋಲೆಂಜಿ ಪೊಕ್ಕಡ. ಇದು ಟಿಕ್ಕಕ್ಕೆ ಚಿಕ್ಕ ಇಲ್ಲಿ ಕ್ಲೀನ್ ಮಾಡಿದ್ರ ಅಷ್ಟು ಬೇಗ. ಅಲ್ಲಿ ಒಬ್ಳು ಏನೋ ಕೆಲಸ ಮಾಡ್ತಿದ್ದಾಳೆ, ಮತ್ತೆ ಎಲ್ಲ ಹೊರಗೆ. ಹಾಯ್ ಅದಿತಿ. ಸದ್ದು ಪಾಪ ಎಲ್ಲೋದ್ರು ಬರೆಯುವುದನ್ನು ತಪ್ಪುದಿಲ್ಲ. ಅಕ್ಷರ ಚಂದ ನೋಡು, ಅಕ್ಷರ ಚಂದ ಉಂಟು. ವಾವ್ ಸೂಪರ್. ಶುರುವಾಯ್ತು. ಬ್ರಹ್ಮ ಲಿಖಿತ ತರ ಉಂಟು. ಎಂತ ಉಂಟು? ಬ್ರಹ್ಮ ಲಿಖಿತ ತರ ಚಂದ ಉಂಟು ಅಕ್ಷರ. ಇಲ್ಲಿ ನಾವು ಚಿಕನ್ ಟಿಕ್ಕವನ್ನು ಮಾಡುತ್ತೀವಿ. ಇದು ಬಾಡಿಗೆ ತಂದದ್ದ? ಹೌದಾ? ಇದು ಬಾಡಿಗೆ ರೆಂಟಿಗೆ ಅಂತ ತಂದದ್ದು. ಮತ್ತೆ ಇಲ್ಲಿ ಗೆಂಡ ಎಲ್ಲ ಇಟ್ಟು ಚಿಕನ್ ಟಿಕ್ಕ ಫ್ರೈ ಮಾಡ್ತೀವಿ ನಾವು, ಮತ್ತೆ ಆಗ ತೋರಿಸ್ತೀವಿ. ಈಗ ಬಾಯ್.
ಇವರು ಬಿರಿಯಾನಿಗೆ ಈರುಳ್ಳಿ ತುಪ್ಪ ಎಲ್ಲ ಹಾಕಿ ಸ್ವಲ್ಪ ಚಂದ ಡಿಸೈನ್ ಮಾಡ್ತಿದ್ದಾರೆ. ಇದೆಂತ ಲೋಟದಲ್ಲಿ? ಅದು ಅರಶಿನ. ಕಲರ್ ಎಲ್ಲ ಯೂಸ್ ಮಾಡ್ಲಿಕ್ಕಿಲ್ಲ ಅಲ್ಲ. ನಮ್ದು ಹೆಲ್ದಿ, ಅದು ಚಂದ ಕಾಣ್ಬೇಕು. ಹೆಲ್ದಿ ಆಗಿರ್ಬೇಕು. ಕತ್ತಿ ಎಲ್ಲ ಹೊಡ್ಲಿಕ್ಕೆ ಆಗುದಿಲ್ಲ. ಇವರೆಂತ ನಡಿಗೆಲ್ಲ ಬಂದು ನನಗೆ ಡಿಸ್ಟರ್ಬ್ ಮಾಡುದಾ? ಯಾರಿದು? ಆಗ ಅವರಿಗೆ ಯಾವ್ದು ಕೊಟ್ಟರು ಸ್ಯಾಟಿಸ್ಫೈ ಆಗ್ಲಿಲ್ಲ, ಬೈಕೊಂಡೇ ಹೋದ್ರು ಕತ್ತಿಗೆ. ಅದೇ ನನಗೆಲ್ಲ ಹಾ ನೋಡಿ ಎಷ್ಟು ಚಂದಾಗಿ ಡೆಕೋರೇಷನ್ ಮಾಡಿದ ಇದನ್ನು ಮತ್ತೆ ತೆಗುವುದಲ್ಲ ನಾವು. ನೋಡಿ, ಮತ್ತೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟಾಪಿಂಗ್ ಎಲ್ಲ ಹಾಕಿಟ್ಟಿದ್ದಾರೆ. ಯಾಕೆಂದ್ರೆ ಇದು ನೋಡುವವರಿಗೆ ಚಂದ ಕಾಣ್ಬೇಕು ಅಷ್ಟಕ್ಕೆ. ಇವನಿಗೆ ಇಲ್ಲಿ ಬಂದು ಎಲ್ಲರನ್ನು ಬಿಟ್ಟು ಒಬ್ಬನೇ ಮಜ್ಜಿಗೆ ಹೊಡಿತಿದ್ದಾನೆ. ಅಲ್ಲ, ನೀನ್ ನಮ್ಮ ಹತ್ರ ಕೇಳ್ದೆ ಬೇಕಂತ? ನೋಡಿ, ಕೇಳಿದ್ದೆ ನೀನ್ ನಮ್ ಯಾರ ಹತ್ರ ಸಹ ನಿಮ್ಗೆ ಬೇಕಂತ. ಹಾ, ನಾವ್ ಯಾಕೆ ಕುಡ್ದದ್ದು? ನೋಡಿ ನೋಡಿ, ಇವನು ಸಿಟ್ಟಿನಲ್ಲಿ ಮುಖ ಮಾಡುದು ನೋಡಿ. ಇವನು ಕುಡ್ತಾ ಇದ್ದಾನೆ. ನೀನಂತ ಕುಡಿಯುವುದು? ಹೆಂಚಿನ ಬರ್ಪುನಿ ನಾನು ಹೇಳುದಿಲ್ಲ. ನೋಡಿ ನೋಡಿ, ಸಿಟ್ಟಿನಲ್ಲಿ ಹೋಗ್ತಿದ್ದಾನೆ. ನೋಡಿ ನೋಡಿ ನೋಡಿ, ಬರ್ದಾಯ್ತಾ? ಆಯ್ತಾ? ಇಲ್ಲಿ ಫುಡ್ ಮೀಡಿಯಾದವರು ಬುಕ್ ಹೋಗ್ತಿದ್ದಾರೆ ತುಂಬಾ ಇಂಟ್ರೆಸ್ಟ್ ಇಂದ. ಯಾವ ಬುಕ್ ಓದುದು? ಮೂಕಜ್ಜಿಯ ಕನಸುಗಳು. ಹೌದಾ? ಡಾಕ್ಟರ್ ಶಿವರಾಮ್ ಕಾರಂತ್ ಅವರದು. ತುಂಬಾ ಹಳೆಯ ಬುಕ್. ಅದು ಈಗ ಓದ್ತಿದ್ದೀನಿ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ಎಷ್ಟು ಪೇಜ್ ಓದಿದೆ ಈಗ? 11 ಪೇಜ್ ಓದಿದೆ. ತುಂಬಾ ಚೆನ್ನಾಗಿದೆ. ನಾನು ಅವಳಿಗೆ ಹೇಳೋದು ಸ್ವಲ್ಪ ಬುಕ್ ಓದು ಅಂತ ಹೇಳಿ. ಇಂಗ್ಲಿಷ್ ಮೇಡಮ್ ಓದ್ತಿದ್ದಾಳೆ, ಕನ್ನಡ ತುಂಬಾ ಕಷ್ಟ ಆಗ್ತದೆ. ಹಾ ಅಂತ ಯಾರಿಗೆ ಹೇಳೋದು? ನನ್ಗೇನೆ ಹೇಳ್ತೀನಿ. ಹಾ ಅಂತ ಯಾವ್ದು ನಂಗೆ ಬುಕ್ ಸಿಗ್ಲಿಲ್ಲ. ಯಾವ ಸರ್ ಹೌದು, ನಾನು ಸುಮಾರು 7-8 ಬುಕ್ ಇದೆ. ಹಾ, ನಾ ಒಂದೇ ಹೋಗ್ಲಿಲ್ಲ. ಎಂತ ಮಾಡುಕ, ಅದು ಓದ್ಲಿಕ್ಕೆ ನಂಗೆ ಕಷ್ಟ ಆಗ್ತದೆ ಅಲ್ವಾ? ಕಲಿಬೇಕು. ಕನ್ನಡ ತುಂಬಾ ಚಂದ ಚಂದ ಭಾಷೆ ಆಗ್ಲಿ ಅಕ್ಷರ ಆಗ್ಲಿ ಕಲ್ತುಂಟಲ್ಲ. ಇಂಗ್ಲಿಷ್ ನಿನಗೆ ಮರ್ತೋಗುತ್ತೆ, ಅಷ್ಟು ಚೆನ್ನಾಗಿದೆ ಕನ್ನಡ ಭಾಷೆ. ನೀನ್ ಕನ್ನಡದಲ್ಲಿ ಫೀಲಿಂಗ್ಸ್ ನೀನು ಶೇರ್ ಮಾಡ್ಬೋದು, ಆ ಫೀಲಿಂಗ್ಸ್ ಅರ್ಥ ಮಾಡ್ಕೋಬಹುದು. ಬಟ್ ಇಂಗ್ಲಿಷ್ ಅಲ್ಲಿ ನಿಂಗೆ ಫೀಲಿಂಗ್ಸ್ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಕಲಿತೀನಿ ಕನ್ನಡ. ಕಲಿ. ಈಗ ಡೈಲಿ ಕಾಪಿ ಬರೆಸ್ತಿದ್ದಾಳೆ. SLC ಅದು ಕಾಪಿ ಬರೆಸ್ತಾ ಇದ್ದೇನೆ ಈಗ. ಕಲಿತಿದ್ದಾಳೆ, ಕಲಿಬೇಕು. ಕಲಿಸ್ತೀನಿ 3 ತಿಂಗಳಲ್ಲಿ. ಮತ್ತೆ ಏಪ್ರಿಲ್ ಅಲ್ಲಿ ನಂಗೆ ರಜೆ ಉಂಟಲ್ಲ. ಕಲಿಯುದೇ ಕಲಿಯುದೇ. ಮತ್ತೆ ನಾನು ಎಲ್ಲಿ ಜಾಲಿ ಇಲ್ಲ. ಅದಕ್ಕೆ 1 ಟೈಮ್ ಕೊಡು, ಮತ್ತೆ ಜಾಲಿ ಮಾಡು. ಅಷ್ಟೇ, ಅದು ಮಾಡ್ತೀನಿ. ಡೈಲಿ 1 ಅವರ್ ಸಾಕು, ಹೆಚ್ಚು ಬೇಕಾಗಿಲ್ಲ. ಇಲ್ಲಿ ನಾನು ವಂಶಿದ್ ಇದೆಲ್ಲ ಮೀನು ನಾನು ತೋರಿಸ್ತೀನಿ. ಯಾವ ಮೀನಿದು? ಈಗ ಇದು ಗೋರಾಮಿ ಅಂತ ಹೇಳಿ, ಅದು ನಮ್ಮ ತೋಟದಲ್ಲಿ ಸಿಗುವ ಕಾಣೆ ಮೀನು. ಇದು ಗೋರಾಮಿ. ಇದು ಗೋರಾಮಿ ದೊಡ್ಡ ಈಗ ಆಯ್ತು, ನಾನು ಆಯ್ತು. ಈಗ ನಾನು ತೋರಿಸಿ ಆಯ್ತು, ಈಗ ಹೋಗುವ. ಕನ್ನಡ ಅದು ಅದಕ್ಕೆಂತ ಹೇಳುದ? ಅದು ಪರವಾಗಿಲ್ಲ. ಮಸಿ 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 ಮಸಿಯನ್ನು ಹೊತ್ತಿಸುದು. ಈಗ ಟಿಕ್ಕ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದೆ. ಅದೇ ಎಂತ ಐಡಿಯಾ ಫ್ಯಾನ್. ಇವನೊಂದು ಅಡ್ಡ ಬರುದು. ಹೋಗಲಿ. ಏತು ಹೊಡಾದಿಲ್ಲ. ಈಗ ನಾವು ಟಿಕ್ಕನ ಕಾಯಿಸ್ತಿದೀವಿ. ಅತ್ತಿಗೆ ತಿರುಗಿಸಿರ್ತಾರೆ. ಹಾ, ರೆಡಿ. ಹಾ,
ತೆಗ್ಸಿಟ್ರು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಡಿಯರ್ ಖುಷಿ ಹ್ಯಾಪಿ ಬರ್ಡೇ ಟು ಯು